ಆಗಿತ್ತು ಸರ್ ಬರ್ತಿದ್ದಾರೆ ಅಂದಿದ ತಕ್ಷಣ. ಇಷ್ಟೇ ಸಾಧು, ಇಷ್ಟೇ ಚಪ್ಪಾಳೆ, ಇಷ್ಟೇ ಶಿಲೆ ಇರ್ಲಿ, ವಿಜಯ್ ಪ್ರಕಾಶ್ ಸರ್ ಕುರಿತ ಒಂದು AV ಈಗ ನಿಮ್ಮ ಮುಂದೆ ಬರುತ್ತೆ. ನನ್ನ ಜೊತೆಗೆ ನೀವು ಕೌಂಟ್ ಮಾಡಬಹುದು. ಶುರು ಮಾಡೋಣ. 5 4 3 ಆಮೇಲೆ ಈಗ ವಿಜಯ್ ಪ್ರಕಾಶ್ ಸರ್ ಅದ್ಧೂರಿ ಎಂಟ್ರಿ ವೇದಿಕೆಗೆ ಅವರ ಒಂದು ಅದ್ಭುತವಾದಂತ AVಯ ಮೂಲಕ. ವಿಜಯ್ ಪ್ರಕಾಶ್ ಸ್ಲಮ್ ಟಾಪ್ ಮಿಲಿಯನೇರ್ ನ ಆಸ್ಕರ್ ಮತ್ತು ಗ್ರಾಮಿ ಗೆದ್ದ ಗೀತೆ ಜೈ ಹೋ ಹಾಡಿನ ಧ್ವನಿ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ವಿಜಯ್ ಪ್ರಕಾಶ್ ಹಲವಾರು ಭಾಷೆಗಳಲ್ಲಿ 5,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿರುವುದರ ಜೊತೆಗೆ ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ 10,000ಕ್ಕೂ ಹೆಚ್ಚು ಜಾಹೀರಾತುಗಳಿಗೆ, 3,000ಕ್ಕೂ ಹೆಚ್ಚು ಜಿಂಗಲ್ಗಳಿಗೆ 14 ಭಾಷೆಗಳಲ್ಲಿ ಕಂಠದಾನ ಮಾಡಿದ್ದಾರೆ. MTV ಕೋಕ್ ಸ್ಟುಡಿಯೋ ಸೀಸನ್ 2 ಮತ್ತು ಸೀಸನ್ 3 ರಲ್ಲಿ ಸಿಂಗರ್ ಮತ್ತು ಕಂಪೋಸರ್ ಆಗಿಯೂ ಫೀಚರ್ ಆಗಿದ್ದಾರೆ. ಕೋಕ್ ಸ್ಟುಡಿಯೋದಲ್ಲಿನ ಅವರ ಬಂಜಾರ ಮತ್ತು ಬೇನಾ ಹಾಡುಗಳು ವೈರಲ್ ಆದವು. ಅನೇಕ ಸಂಗೀತ ದಿಗ್ಗಜರೊಂದಿಗೆ ಕೆಲಸ ಮಾಡಿರುವ ವಿಜಯ್ ಪ್ರಕಾಶ್ ಅವರು ಫಿಲ್ಮ್ ಫೇರ್, ಐಫಾ, ಆದಿತ್ಯ ವಿಕ್ರಮ್ ಬಿರ್ಲಾ ಪುರಸ್ಕಾರ್, TSR ನ್ಯಾಷನಲ್ ಫಿಲ್ಮ್ ಅವಾರ್ಡ್, ಝೀ ಮ್ಯೂಸಿಕ್ ಅವಾರ್ಡ್, ಬಿಗ್ ಎಂಟರ್ಟೈನ್ಮೆಂಟ್ ಅವಾರ್ಡ್, ಮಿರ್ಚಿ ಮ್ಯೂಸಿಕ್ ಅವಾರ್ಡ್, ರಾಮಾ ಅವಾರ್ಡ್, ಕರ್ನಾಟಕ ರಾಜ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಾನ್ಕಾರ್ಡ್ ನಲ್ಲಿ ವಿಜಯ್ ಪ್ರಕಾಶ್ ಅವರ ಸಂಗೀತ ಕಾರ್ಯಕ್ರಮಕ್ಕೆ ಅಸಂಖ್ಯಾತ ಭಾರತೀಯ ಪ್ರೇಕ್ಷಕರು ಪಾಲ್ಗೊಂಡು ಅದನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಿದ್ದನ್ನು ಕಂಡ ಅಮೆರಿಕಾದ ನಾರ್ತ್ ಕ್ಯಾರೋಲಿನಾದ ಮೇಯರ್ ಆಫ್ ಕಾನ್ಕಾರ್ಡ್ ವಿಲಿಯಂ ಸಿ ಡಶ್ ಅವರು 2019 ಮೇ 12 ವಿಜಯ್ ಪ್ರಕಾಶ್ ದಿನ ಎಂದು ಘೋಷಿಸಿದ್ದರು. ನ್ಯೂಯಾರ್ಕ್ನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿರುವ ಹೆಗ್ಗಳಿಕೆಯು ವಿಜಯ್ ಪ್ರಕಾಶ್ ಅವರದ್ದು. ವಿಶ್ವವಿಖ್ಯಾತ ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್ ನೊಂದಿಗೆ ಕೈ ಜೋಡಿಸಿರುವ ವಿಜಯ್ ಪ್ರಕಾಶ್ ಅವರು 22 ವಿವಿಧ ದೇಶಗಳ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡಿದ್ದಾರೆ. ವಿಶ್ವವಿಖ್ಯಾತಿ ಪಡೆದಿರುವ ವಿಜಯ್ ಪ್ರಕಾಶ್ ಕನ್ನಡದ ಹೆಮ್ಮೆ. ಹಾಗಾದ್ರೆ ವಿಜಯ್ ಪ್ರಕಾಶ್ ಅವರ ಲೈವ್ ಕಾನ್ಸರ್ಟ್ ನೋಡೋಕೆ ನೀವು ರೆಡಿನಾ? 10, 9, 8, 7, 6, 5, 4, 3, 2, 1. Presenting Vijay Prakash live in concert. ಉಡುಪಿ ನಮಸ್ಕಾರ. ಇನ್ನೊಮ್ಮೆ ಸೌಂಡ್ ಮಾಡಿ ನೋಡುವ. ಯಾವ ಜನ್ಮದ ಪುಣ್ಯವೋ ನಾನು ಇವತ್ತಿಲ್ಲಿ ನಿಂತಿದ್ದೇನೆ ನಿಮ್ಮ ಮುಂದೆ. ವಿಶೇಷವಾಗಿ ನಿಮ್ಮೆಲ್ಲರ ಆತ್ಮೀಯರಾದಂತಹ ರಘುಪತಿ ಭಟ್ ಸಾಹೇಬರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ. ಹಾಯ್, ಹೆಲೋ, ನಮಸ್ತೆ, ನಮಸ್ಕಾರ. ಮಾತೆರೆಗ್ಲ ಮೌಕ್ಯದ ಸೊಲ್ಮೆಲು ನಾನು ನಿಮ್ಮ ಪ್ರೀತಿಯ ಚರಿತ್ ಅಭಿಮನ್ಯು. ಸಾಮಾನ್ಯವಾಗಿ ಎಲ್ಲ ರೀತಿಯ ಕಲಾವಿದರನ್ನು ಕೂಡ ನನ್ನ ಮನಸ್ಸು ತುಂಬ ಇಷ್ಟಪಡುತ್ತೆ. ಅವರೊಂದಿಗೆ ಮಾತಾಡಬೇಕು, ಪರಿಚಯ ಮಾಡಿಕೊಳ್ಬೇಕು, ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಿ ಉಳಿಸಿಕೊಳ್ಳಬೇಕು ಅನ್ನುವಂಥ ಆಸೆ ನನಗೆ. ಅದು ಅಂಥವರೇ ಇಂಥವರೇ ಅಂತ ಇಲ್ಲ. ಒಂದು ಸಣ್ಣ ಮಗುವಿನಲ್ಲೂ ಕೂಡ ಆ ಕಲಾದೇವತೆಯನ್ನು ಕಂಡರೂ ಕೂಡ ನನಗೆ ಬರುವುದು ಅದೇ ಪೂಜನೀಯ ಭಾವನೆ. ವಿಜಯ್ ಪ್ರಕಾಶ್ ಸಾಮಾನ್ಯವಾಗಿ ಎಲ್ಲರನ್ನೂ ಇಷ್ಟಪಡುವ ನನ್ನ ಆತ್ಮ, ಇವರಲ್ಲಿರೋ ಆ ಆತ್ಮದ ಪ್ರಕಾಶ ನನ್ನ ಆತ್ಮವನ್ನು ಎಂದೋ ಗೆಲ್ಲುವಂತೆ ಮಾಡಿದೆ. ಈ ಎಲ್ಲ ಆತ್ಮವೂ ಪರಮಾತ್ಮನ ಅಂಶವೇ ಆಗಿರೋದ್ರಿಂದ ಇವರನ್ನು ಕೂಡ ಒಂಥರ ನಾನು ದೇವರ ಹಾಗೆ ಪೂಜಿಸ್ತೇನೆ. ಯಾಕಂದರೆ ಇವರು ಕೇವಲ ಒಬ್ಬ ಗಾಯಕರಾಗಿ ಮಾತ್ರ ನನಗೆ ನೆಚ್ಚಿನವರಲ್ಲ. ಇವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ಇಲ್ಲಿವರೆಗೆ ಇವರನ್ನು ಗಮನಿಸಿದ ಪ್ರಕಾರ ಇವರು ಎಷ್ಟು ದೊಡ್ಡ ಸಾಧನೆ ಮಾಡಿದರೂ ಕೂಡ ಯಾವುದೇ ಕಲೆ, ಕಲಾವಿದನ ಬಗ್ಗೆ ಅಪಾರವಾದ ಭಕ್ತಿ, ಗೌರವದ ಭಾವನೆ ಉಳ್ಳವರು.
ಇವರನ್ನು ಕಾಣಬೇಕು, ಮಾತಾಡಿಸಬೇಕು, ಪರಿಚಯ ಮಾಡಿಕೊಳ್ಬೇಕು ಅನ್ನೋದು ಎಷ್ಟೋ ವರ್ಷಗಳ ಬಯಕೆ ನನಗೆ. ಆಮೇಲೆ ಹೇಗೋ ದೇವರ ಇಚ್ಛೆ ಅನ್ನುವಂತೆ ಅವರದೊಂದು ಆರ್ಟ್ ಮಾಡುವಾಗೆ ಆಯಿತು. ಅದನ್ನು ಅವರಿಗೆ ಸುಮ್ಮನೆ ಒಬ್ಬ ನಾರ್ಮಲ್ ಫ್ಯಾನ್ ಥರ ಬಂದು ಕೊಟ್ಟಾಗಿ ಕೊಡಬಾರ್ದು, ಅವ್ರ ಹತ್ರ ಕೂತ್ಕೊಂಡು ಮಾತಾಡುವಾಗೆ ಆಗಬೇಕು, ಸ್ವಲ್ಪ ಸಮಯ ಆದರೂ ಅವರೊಂದಿಗೆ ಕಳಿಬೇಕು. ಅಂತಹ ಅವಕಾಶ ಬರೋವರೆಗೂ ಕಾಯ್ತೇನೆ ಅಂತ 4 ವರ್ಷದ ಹಿಂದೆ ಈ ಚಿತ್ರ ಮಾಡಿ ಇಟ್ಟಿದ್ದೆ. ಆದರೆ ಅದಕ್ಕೆ ಇಷ್ಟಪಟ್ಟು ಹಾಕಿದಂಥ ಫ್ರೇಮ್ ಕೂಡ ಒಂದಿನ ಬಿದ್ದು ಒಡೆದೋಯ್ತು. ಆದರೂ ಅದನ್ನು ಮೊನ್ನೆ ತನಕ ಹಾಗೆ ಇಟ್ಟಿದ್ದೆ. ಬಟ್ ವಿಜಯಪ್ರಕಾಶ್ ಅವರಿಗೆ ನಾನು ಈ ಆರ್ಟ್ ಕೊಡೋ ಟೈಮ್ ಬಂದಿದೆ ಅಂತ ಫೀಲ್ ಆದಮೇಲೆ ಮೊದಲಿನ ಥರದ್ದೇ ಫ್ರೇಮ್ ಎಷ್ಟು ಕಡೆ ಹುಡುಕಿದ್ರೂ ಸಿಗಲಿಲ್ಲ. ಆಮೇಲೆ ಏನು ಮಾಡೋದು, ದೇವ್ರಿಚ್ಛೆ ಅಂತ ಇದ್ದದ್ರಲ್ಲಿ ಒಳ್ಳೆ ಫ್ರೇಮ್ ಹಾಕ್ಸ್ಕೊಂಡು ಬಂದೆ. ನೋಡಿದ್ರಾ ಆರ್ಟ್ ಹೇಗಾಗಿದೆ? ಕಮೆಂಟ್ನಲ್ಲಿ ತಿಳಿಸಿ. ಇವರಿಗೆ ಕೊಟ್ಟ ಮೇಲೇ ಅಪ್ಲೋಡ್ ಮಾಡಬೇಕಂತ ಇಲ್ಲಿವರೆಗೆ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ. ನೋಡಿ ನೋಡಿ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಶಿವ ಅನ್ಬೇಕು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ 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 ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ, ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ 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 ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಮಂಜುವರೇ, ಅಂಕಲ್ ಸಖತ್ ಜೋಶ್ ಬಂದ್ಬಿಟ್ಟಿದೆ ಸರ್, ನೀವು ರೆಡಿನಾ? ಕಾಣದಂತೆ ಮಾಯವಾದನು. ಮುಂದಿನ ಹಾಡು ಅದು ಮುಂಚೆ ಒಂದು ಸಣ್ಣ ಕಾರ್ಯಕ್ರಮ ಇದೆ, ಈಗ ಒಂದು ನಿಮಿಷ. ಅಂತೂ ಎಷ್ಟೋ ದಿನದಿಂದ ಪೂಜಿಸ್ತಾ ಇದ್ದಂತಹ ಕಲಾದೇವತೆಯನ್ನು ಕಣ್ಣಾರೆ ಕಂಡು ಅವರಿಗೆ ನಾನು ಪ್ರೀತಿಯಿಂದ ಮಾಡಿದಂತಹ ಆರ್ಟ್ ಕೊಡೋ ಸಮಯ ಬಂದೇ ಬಿಡ್ತು. ಆದರೂ ನನ್ನ ಮನಸ್ಸು ಹೇಳ್ತಾ ಇತ್ತು, ಇವತ್ತು ಆರ್ಟ್ ಕೊಡಬಹುದು, ಆದರೆ ನಾನು ಎಷ್ಟೋ ದಿನದಿಂದ ಕಂಡಂತಹ ಕನಸು ಅದೇ ರೀತಿಯಲ್ಲಿ ನಿಜ ಆಗಲ್ಲ ಅಂತ. ಆದರೆ ನನ್ನ ಅಮ್ಮ ಇದೇ ದಿನ ಅಲ್ಲೇ ಕೊಡಬೇಕು ಅಂತ ಆಸೆ ಪಟ್ಟದಕ್ಕೆ ಅವ್ರ ಕಣ್ಣಲ್ಲಿ ಆ ಖುಷಿ ನೋಡಬೇಕು ಅಂತ ದೇವರಿಚ್ಛೆ ಹೇಗಿದೆಯೋ ಹಾಗೇನೇ ಆಗಲಿ ಅಂತ ಹೋಗಿ ಕೊಟ್ಟೆ. ಅವರಲ್ಲಿರೋ ಆ ಕಲಾದೇವತೆಗೆ ನಾನು ಮಾಡಿರೋಂಥ ಚಿತ್ರ ಎಷ್ಟು ಇಷ್ಟ ಆಯಿತು ಅಂತ ಅವರ ಆ ಮುಖಭಾವದಲ್ಲೇ ನನಗೆ ಗೊತ್ತಾಯಿತು. ಇಷ್ಟು ವರ್ಷದಿಂದ ಅವರ ಬಗ್ಗೆ ಕನಸು ಕಾಣ್ತಿದ್ದ ನನಗೆ ಅವರನ್ನು ಕಣ್ಣೆದುರಿಗೆ ನೋಡುವಾಗ ನನ್ನ ಹೃದಯ ತುಂಬ ಬಡ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು. ನನ್ನ ಹೆಸರು ಏನಂತ ಕೇಳಿ ಅವರೇ ಸಾವಿರಾರು ಜನರ ಮುಂದೆ ನನ್ನ ಹೆಸರು ಕೂಡ ಹೇಳಿದರು. ಅಲ್ಲಿಗೆ ಆ ದಿನಕ್ಕೆ ಆ ಕ್ಷಣ ನನಗೆ ಜೀವನದಲ್ಲಿ ಎಂದೂ ಮರೆಯಲಾಗದ ಕ್ಷಣವಾಗಿ ಬದಲಾಯಿತು. ಧನ್ಯವಾದಗಳು, ಎಷ್ಟು ಸುಂದರವಾಗಿದೆ. ಥ್ಯಾಂಕ್ ಯು ಸರ್.
ನಾನು ಕಂಡ ಕನಸು ಅದೇ ಥರ ಈಡೇರಲಿಲ್ಲ ಅನ್ನೋ ಬೇಜಾರಿದ್ರು ಕೂಡ ಕ್ಷಣಕಾಲ ಆ ಭಗವಂತ ಕುಣಿಸೋ ಬೊಂಬೆಗಳು ನಾವು. ಆ ದೇವರ ಇಚ್ಛೆ ಹೇಗಿದೆಯೋ ಹಾಗೇನೇ ಆಗಲಿ ಅಂತ ಅದನ್ನು ಒಪ್ಕೊಂಡು ಒಂದಲ್ಲ ಒಂದಿನ ಮತ್ತೊಮ್ಮೆ ಅವ್ರನ್ನ ನೋಡಿ ಸ್ವಲ್ಪ ಹೊತ್ತಾದರೂ ಕೂತ್ಕೊಂಡು ಅವರೊಂದಿಗೆ ಮಾತಾಡಿ ಬರಬೇಕು ಅನ್ನೋದು ಪುನಃ ನನ್ನ ಮನಸ್ಸಿನಲ್ಲಿ ಕನಸಾಗಿ ಹಾಗೇನೇ ಉಳಿಯಿತು. ಬಾರೋ ಕೃಷ್ಣ 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 ಕೇಶವ ಕೇಶವ ಬಾರೋ ಬಾರೋ ಕೃಷ್ಣಯ್ಯ ಕೃಷ್ಣ ಕೃಷ್ಣ ಗೋ ಥ್ಯಾಂಕ್ ಯು. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಹಾಡಲಿಕ್ಕೆ ಯಾವುದೋ ಜನ್ಮದ ಪುಣ್ಯ ನಮ್ಮ ತಂದೆ ತಾಯಿ ಮಾಡಿದ ಒಳ್ಳೆ ಕೆಲಸ ಅಂತ ಭಾವಿಸ್ತೇನೆ. Thanks to all the singers. Thank you. Good night.